ಲಾಕ್ಡೌನ್ ಸಂದಿಗ್ಧ ಪರಿಸ್ಥಿತಿ ರೂಪುನ ಕಾರ್ಮಿಕ ಬೊಕ್ಕ ನಿರ್ಗತ ಕೆರೆಗೆ ಮಧ್ಯಾಹ್ನದ ವನಸ್ಥ ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಕುಡ್ಲ ಸರ್ವಿಸ್ ಬಸ್ ಸ್ಟ್ಯಾಂಡ್ ಪ್ರದೇಶಡು ಬುಧವಾರ ವಿತರಣೆ ಮಾಡ್ತಾರೆ.
ಮುಲ್ಬಗಿರಿ ಪೊಲಕ್ಕೋರ್ನ ಮಾಜಿ ಶಾಸಕರು ಜೆಆರ್ ಲೋಬೋ, ದಕ್ಷಿಣ ಕನ್ನಡ ಜಿಲ್ಲೆದ ಯೂತ್ ಕಾಂಗ್ರೆಸ್ ವತಿಯದು ಮೆರಿಲ್ ರೇಗೋ, ರಾಕೇಶ್, ಸುನಿಲ್, ಸುಹಾನ್ ಆಳ್ವಾ ಬೊಕ್ಕ ತಂಡದಕ್ಲಿರ್ದು ಕುಡ್ಲ ಸರ್ವಿಸ್ ಬಸ್ ಸ್ಟ್ಯಾಂಡ್ ಬೊಕ್ಕ ಬೇತೆ ಬೇತೆ ಕಡೆಕ್ಲಿಡು ನಿರ್ಗತಿಕರಿಗೆ ಬೊಕ್ಕ ವಲಸೆ ಕಾರ್ಮಿಕರಿಗೆ ಮಧ್ಯಾಹ್ನದ ವನಸನ್ನು ವಿತರಣೆ ಮಲ್ಪೆರ ಸುರುಮಲ್ತದೇರ್ ಪಂಡದು ಅಕ್ಲೇನು ಅಭಿನಂದಿಸಾದು ಪ್ರತಿದಿನಲ 250 ಜನಕ್ಕೆ ವನಸನ್ ಕೊರಿಯರೆ ಪ್ರಯತ್ನಿಸಾವುದಿಲ್ಲರು ಇಂಚಿನ ಪೊರ್ತುಡು ಕಷ್ಟದ ಉಪ್ಪುನಕ್ಲೆಗ್ ಸ್ಪಂದಿಸಾವನಿ ನಮ್ಮ ಆದ್ಯ ಕರ್ತವ್ಯ ದೇವರಾಕ್ಲೆಗ್ ಎಡ್ಡೆ ಮಲ್ಪಡು ಪಂಡದು ಹಾರೈಸಿರು. ನಮ್ಮ ಯುವಕ ಕಾಂಗ್ರೆಸ್ನ ವತಿಯಿಂದ ನಮ್ಮ ಮೆರಿಲ್ ರೇಗೋರವರು, ರಾಕೇಶ್ ರವರು, ಸುನೀಲ್ ರವರು, ಸುಹಾನ್ ಆಳ್ವರವರು ಎಲ್ಲ ಮತ್ತು ಅವರ ತಂಡದವರು ಇವತ್ತಿನಿಂದ ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡ್ ಮತ್ತು ನಗರದ ವಿವಿಧ ಕಡೆಯಲ್ಲಿ ನಿರ್ಗತಿಕರಿಗೆ ಮತ್ತು ಯಾರು ಮನೆ ಇಲ್ಲದೆ ವಲಸೆ ಬಂದ ಕಾರ್ಮಿಕರಿಗೆ ಮಧ್ಯಾಹ್ನದ ಒಂದು ಊಟವನ್ನು ವಿತರಣೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ನಾನು ಮೊದಲನೇದಾಗಿ ಅವರ ಈ ಸೇವಾ ಮನೋಭಾವಕ್ಕೆ ನಾನು ಅಭಿನಂದಿಸ್ತೀನಿ. ಇವತ್ತು ಪ್ರತಿ ದಿವಸ ಅವರು 250 ಮಂದಿಗೆ ಈ ಊಟವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರೆಲ್ಲರೂ ಇದಕ್ಕೆ ಬೇಕಾಗಿರುವಂಥ ಧನ ಸಹಾಯವನ್ನು ದಾನಿಗಳಿಂದ ಸಂಗ್ರಹ ಮಾಡಿ ಇದನ್ನು ಕೊಡಿಸ್ತಾ ಇದ್ದಾರೆ. ನಿಜವಾಗಿ ಈ ಒಂದು ಸಮಯದಲ್ಲಿ ಕಷ್ಟದಲ್ಲಿರುವವರಿಗೆ ನಾವು ಮಿಡಿಯುವುದು ನಮ್ಮ ಬಹಳ ಆದ್ಯ ಕರ್ತವ್ಯ. ಅದನ್ನು ಅವರು ಯಾವುದೇ ಹೆಚ್ಚಿನ ಪ್ರಚಾರ ಇಲ್ಲದೆ ನಿರಂತರವಾಗಿ ಮಾಡಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವರವರಿಗೆ ಒಳ್ಳೆಯದು ಮಾಡಲಿ ಅಂತ ನಾನು ಅವರಿಗೆ ಪ್ರಾರ್ಥಿಸ್ತೀನಿ. ಎರಡನೇದಾಗಿ ನಾನು ಇದೇ ಸಮಯದಲ್ಲಿ ತಾವು ಇನ್ನೊಂದು ವಿಚಾರವನ್ನು ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಇದು ಕೋವಿಡ್ ಸೋಂಕಿತರಿಗೆ ಅವರಿಗೆ ಆಸ್ಪತ್ರೆಗೆ ಹೋಗುವುದಕ್ಕಾಗಲಿ ಎಲ್ಲ ಚಿಕಿತ್ಸೆಯ ಉದ್ದೇಶಕ್ಕೋಸ್ಕರ ಒಂದು ಮುಫತ್ತಾಗಿ ಒಂದು ಆ್ಯಂಬುಲೆನ್ಸನ್ನು ಸಹಾಯವನ್ನು ನಾವು ಆರಂಭ ಮಾಡಿದ್ದೀವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಮತ್ತು ಅದರ ಜೊತೆಯಲ್ಲಿ ನಾವು ನಾಳೆಯಿಂದಲೇ ಯಾರು ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಸೋಂಕಿತ ಕುಟುಂಬಗಳಿವೆ ಮತ್ತು ಅದರಲ್ಲಿ ಬಡವರು ಮತ್ತು ಕಷ್ಟದಲ್ಲಿದ್ದ ಕುಟುಂಬಗಳಿವೆ, ಅವರಿಗೆ ನಾವು ಅವರ ದೈನಂದಿನ ಅವಶ್ಯಕತೆಯ ದಿನಸಿ ವಸ್ತುಗಳನ್ನು ಸರಬರಾಜು ಮಾಡುವಂಥ ಕೆಲಸವನ್ನು ನಾಳೆಯಿಂದ ನಾವು ಆರಂಭ ಮಾಡ್ತಾ ಇದ್ದೀವಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಈ ಕೆಲಸವನ್ನು ಆರಂಭ ಮಾಡ್ತಾ ಇದ್ದೀವಿ. ಯಾರೆಲ್ಲ ಕೋವಿಡ್ ಸೋಂಕಿತ ಕುಟುಂಬದವರಿದ್ದಾರೆ ಎಲ್ಲರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕೋವಿಡ್ ಸೋಂಕಿತ ಕುಟುಂಬದಲ್ಲಿ ಮತ್ತು ಬಡ ಕುಟುಂಬದಲ್ಲಿ ಅದು ಆ ಸೋಂಕಿತ ಕುಟುಂಬಗಳ ಪೈಕಿ ಬಡ ಕುಟುಂಬದವರಿಗೆ ನಾವು ದೈನಂದಿನ ಅವಶ್ಯಕ ದಿನ ಸಾಮಗ್ರಿಗಳನ್ನು ನಾವು ಮುಫತ್ತಾಗಿ ಕೊಡುವಂಥ ವ್ಯವಸ್ಥೆಯನ್ನು ನಾಳೆಯಿಂದ ಆರಂಭ ಮಾಡ್ತೀವಿ. ಇದು ನಾವು ನಿರಂತರವಾಗಿ ಕಾಂಗ್ರೆಸ್ ಪಕ್ಷವು ನಮ್ಮ ಜನರ ಜೊತೆಯಲ್ಲಿ ಇದ್ದೇ ಅಂತ ನಾವು ಸಾಬೀತುಪಡಿಸ್ತಾ ಇದ್ದೀವಿ. ಯಾವಾಗಲೂ ನಾವು ಬಡವರ ಜೊತೆಯಲ್ಲಿ ಇದ್ದೀವಿ, ಮುಂದೆಯೂ ಇರ್ತೀವಿ, ಇಂದಿಗೂ ಇದ್ದೇವೆ. ಧನ್ಯವಾದಗಳು. ಮಿಥುನ್ ರೈ, ಮೆರಿಲ್ ರೇಗೋ, ರಾಕೇಶ್, ಸುನಿಲ್, ಸುಹಾನ್ ಆಳ್ವಾ ಈ ಪೊರ್ತೋಟು ಗೇತಾರೆ.